ಪ್ರಪಂಚದ ಪ್ರಜಾಪ್ರಭುತ್ವವು ಬೀಳುಗೆಯಲ್ಲಿದ್ದರೂ ಲೋಕ ಜನಸಂಖ್ಯೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ಭಾರತದ ಪ್ರಧಾನಿ ಮೋದಿಯವರು ಜನಾಭಿಪ್ರಾಯದಂತೆ ಪ್ರಜಾಪ್ರಭುತ್ವದ ನಾಯಕರಾಗಿ ಮೂಡಿಬಂದರು. ಪ್ರಧಾನಿ ಮೋದಿಯವರು 75% ಒಪ್ಪಿಗೆಯ ಜನಾಭಿಪ್ರಾಯ ಪಡೆದು ಜಾಗತಿಕ ಪ್ರಜಾಪ್ರಭುತ್ವದ ನಾಯಕ ಎಂದು ಮೊದಲ ಸ್ಥಾನವನ್ನು ಪಡೆದರು. ಉಳಿದವರು ಅವರ ನಾಯಕತ್ವವನ್ನು ಒಪ್ಪದ ಅಭಿಪ್ರಾಯ ನೀಡಿದರು. ದಕ್ಷಿಣ ಕೊರಿಯಾದ ಅಧ್ಯಕ್ಷ ಲೀ ಜೆ ಮ್ಯೂಂಗ್ ಎರಡನೆಯ ಸ್ಥಾನವನ್ನು ಪಡೆದರು. 29% ಜನ ಒಪ್ಪಲಾರೆವು ಎಂದರೆ 13% ಮಂದಿ ಅನಿಶ್ಚಿತ ಅಭಿಪ್ರಾಯ ನೀಡಿದರು. ಅರ್ಜೆಂಟೀನಾದ ಅಧ್ಯಕ್ಷ ಝೇವಿಯರ್ ಮಿಲಿಯಾ ಅವರು 57% ಪರ ಮತದೊಡನೆ ಮೂರನೆಯ ಸ್ಥಾನವನ್ನು ಪಡೆದರು. 37% ಒಪ್ಪೆವು ಎಂದರೆ 6% ಜನ ಗೊತ್ತಿಲ್ಲ ಎಂದರು. ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ 56% ಶಾಬಾಸ್ ಮತ ಪಡೆದರೆ 31% ಅನ್ಫಿಟ್ ಎಂದರು. 13% ಜನರು ನೋ ಕಮೆಂಟ್ ಎಂದರು. ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಅಲ್ಬಾನಿಸ್ 54% ಪರ ಅಭಿಪ್ರಾಯ ಗಿಟ್ಟಿಸಿದರು. 35% ಜನರು ವಿರೋಧ ಸೂಚಿಸಿದರು ಮತ್ತು 11% ಮಂದಿ ಗೊತ್ತಿಲ್ಲ ಎಂದು ಬಿಟ್ಟರು. ಯುಎಸ್ಎಯ ಮಾರ್ನಿಂಗ್ ಕನ್ಸಲ್ಟ್ ಈ ಜನಾಭಿಪ್ರಾಯದ ಮೇಲಿನ ರ್ಯಾಂಕಿಂಗ್ ನೀಡಿದೆ. ಯುಎಸ್ಎ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 8ನೇ ಸ್ಥಾನ ಪಡೆದಿದ್ದಾರೆ. ಅವರ ನಾಯಕತ್ವ ಒಪ್ಪಿದವರು 44%, ಉಳಿದವರು ಉಲ್ಟಾ ಹೊಡೆದರು. Find your perfect home at Prestige Valley Crest in Central Mangalore on Museum Road, Bijai, Mangalore. Book 1 BHK home starting from 45 lakhs, 2 BHK home starting from 75 lakhs or 3 BHK home starting from 1.05 crores onwards. Relax among 4.75 acres of graceful greenery and 2 high-rise towers with a wide range of amenities like a 22,000 square feet clubhouse, badminton courts, indoor games area and much more. Book your stylish new flat at Prestige Valley Crest today. Phase 1 nearing completion. Visit www.prestigeconstructions.com. RERA approved.